ವಬರಕಾತು. ನಿಬಾಲ್ ರಾವ್ನಿಂದ ಕಿರಾತ್. أعوذ بالله من الشيطان الرجيم. بسم الله الرحمن الرحيم. شهر رمضان الذي أنزل فيه القرآن هدى للناس وبينات من الهدى والفرقان فمن شهد منكم الشهر فليصم ومن كان مريضا أو على سفر فعدة من أيام أخر يريد الله بكم اليسر ولا يريد بكم العسر ولتكملوا العدة ولتكبروا الله على ما هداكم ولعلكم تشكرون. وإذا سألك عبادي أني فإني قريب أجيب دعوة الداعي إذا دعان فليستجيبوا لي وليؤمنوا بي لعلكم يرشدون. جزاك الله العظيم. ಉಪಾಧ್ಯಕ್ಷರಿಂದ ಸ್ವಾಗತ ಭಾಷಣ. ಸಫರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಮಂಚಿಲ ಪೆರ್ಮನ್ನೂರು ಈ ಸಂಸ್ಥೆಯ ಸ್ಥಾಪನೆಗೊಂಡು ಸುಮಾರು 32-33 ವರ್ಷಗಳ ಒಂದು ಸುದೀರ್ಘ ಪಯಣದ ಒಂದು ಸಂಸ್ಥೆ. ಮತ್ತು ಈ ಸಂಸ್ಥೆ ಹಲವಾರು ವರ್ಷಗಳಿಂದ ನಿರಂತರವಾಗಿ ಕ್ರೀಡೆಗಳಲ್ಲಿ, ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ ಈ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಈ ಸಂಸ್ಥೆಯಲ್ಲಿ 100ಕ್ಕಿಂತಲೂ ಎಷ್ಟು ಸದಸ್ಯರಿದ್ದಾರೆ? 140 ಮಂದಿ ಸದಸ್ಯರುಗಳು ಒಳಗೊಂಡ ಒಂದು ಸಂಸ್ಥೆ. ಈ 33 ವರ್ಷದ ಸುದೀರ್ಘ ನಮ್ಮ ಸಂಸ್ಥೆಯ ಒಂದು ಚಟುವಟಿಕೆಗಳಲ್ಲಿ ಇಲ್ಲಿಯ ತನಕ ಸಮಾಜಮುಖಿಯಾಗಿ ಸಮಾಜದ, ಪರಿಸರದ ಜನರ ಅಭಿವೃದ್ಧಿಗೆ, ಅವರ ಏನು ನೋವು, ಕಷ್ಟ, ದುಃಖ, ದುಮ್ಮಾನಗಳಿಗೆ ನಮ್ಮ ಸಂಸ್ಥೆ ಮತ್ತು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರುಗಳು ಕೂಡ ತಮ್ಮಲ್ಲಿರುವ ಸೇವಾ ಮನೋಭಾವವನ್ನು ಬಳಸಿಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುತ್ತಾರೆ. ನಮ್ಮ ಸಂಸ್ಥೆಯ ಪ್ರಥಮ ಸದಸ್ಯರು ಕೂಡ ಆಗಿರುತ್ತಾರೆ ಮನ್ಸೂರ್ UM ರವರು. ಇವತ್ತಿನ ಈ ಒಂದು ಮನ್ಸೂರ್ UM ರವರಿಗೆ ಸನ್ಮಾನ್ಯ ಗೌರವಾನ್ವಿತ ವಿಧಾನಸಭಾ ಸಭಾಧ್ಯಕ್ಷರ PA ಆಗಿ ಇವತ್ತು ಸನ್ಮಾನ್ಯ UT ಖಾದರ್ ಅವರ ಅನುಮತಿಯಂತೆ, ಆದೇಶದಂತೆ ನಮ್ಮೆಲ್ಲರ ಪ್ರೀತಿಯ ನಮ್ಮ ಈ ಪ್ರದೇಶದ ಕಣ್ಮಣಿ ಮನ್ಸೂರ್ ರವರು ಆಯ್ಕೆಯಾಗಿರುತ್ತಾರೆ. ಅವರಿಗೆ ನಮ್ಮ ಸಂಸ್ಥೆ ಇವತ್ತು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನನ್ನ ಮಿತ್ರರಾದ ನಜೀರ್ ಹುಸೇನ್ ರವರೇ, ಅದೇ ರೀತಿ ಉಪಾಧ್ಯಕ್ಷರಾದ ಸಾಗರ್ ರೆಹಮಾನ್ ರವರೇ, ಪ್ರಧಾನ ಕಾರ್ಯದರ್ಶಿಯಾದಂತಹ BM ಮುಸ್ತಫರವರೇ, ಕೋಶಾಧಿಕಾರಿಯಾದಂತಹ ರಫೀಕ್ UP ರವರೇ, ಮತ್ತು ಕಾಂಗ್ರೆಸ್ ಪಕ್ಷದ ಧುರೀಣರು ಮತ್ತು ಉಲ್ಲಾಲ ನಗರಸಭೆಯ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ನನ್ನ ಮಿತ್ರರಾದಂತಹ ದಿನೇಶ್ ರೈ ಅವರೇ, ಅದೇ ರೀತಿ ಉಲ್ಲಾಲ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿಯು ನನ್ನ ಮಿತ್ರರಾದಂತಹ AK ರೆಹಮಾನ್ ಕೋಡಿಜಲ್ ರವರೇ ಮತ್ತು ಜಿಯಾದ್ ರವರೇ, ಮತ್ತು ನಮ್ಮ ಈ ಸಂಸ್ಥೆಯ ಮ್ಯಾನೇಜರ್ ಆದಂತಹ ನಮ್ಮೆಲ್ಲರ ಪ್ರೀತಿಯ ಖಾದರ್ UP ರವರೇ, ಮತ್ತು ತಂಜೀಲ್ ರವರೇ, ಮತ್ತು ನಮ್ಮ ಮಸೀದಿಯ ಮಾಜಿ ಅಧ್ಯಕ್ಷರಾದಂತಹ ಮಕ್ಸೂದ್ ರವರೇ, ಮತ್ತು ಇಲ್ಲಿ ಸೇರಿದಂತಹ ಎಲ್ಲ ನನ್ನ ಸಂಸ್ಥೆಯ ಸದಸ್ಯರುಗಳನ್ನು ಕೂಡ ನಾನು ಒಂದೇ ವಾಕ್ಯದಲ್ಲಿ ನಿಮ್ಮೆಲ್ಲರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ಅದರ ಜೊತೆಗೆ ಮನ್ಸೂರ್ ರವರು ಈ ಸಂಸ್ಥೆಯೊಂದಿಗೆ ಮತ್ತು ಈ ಮಂಚಿಲ
ಪರಿಸರದಲ್ಲಿ ಅವರು ಒಂದು ಬೆಳೆದುಕೊಂಡಂತಹ ಒಂದು ಜೀವನ ಹೇಗಿತ್ತು ಅನ್ನೋದು ನಮಗೆಲ್ಲರಿಗೂ ಒಂದು ತಿಳಿದ ವಿಚಾರ. ಮನ್ಸೂರ್ ಮತ್ತು ನಾನಾಗಲಿ, ಸಾಗರ್ ರಹಮಾನ್ ಆಗಲಿ, ನಜೀರ್ ಅವರಾಗಲಿ, ಮತ್ತು ಯಾರೆಲ್ಲ ಇಲ್ಲಿ ಇದ್ದಾರೆ, ಖಾದರ್ ಅವರಾಗಲಿ, ಎಲ್ಲರೂ ಕೂಡ, ಮಕ್ಸೂದ್ರವರು ಎಲ್ಲರೂ ಕೂಡ, ಅನ್ವರ್ ಖಾದರಾಜ್ ಅವರ ಒಟ್ಟಿಗೆ ನಾವು ಬೆಳೆದುಕೊಂಡು ಬಂದವರು. ಒಂದೇ ಬಟ್ಟಲಿನಲ್ಲಿ ಊಟ ಮಾಡಿಕೊಂಡು ಆ ಒಂದು ಸಂದರ್ಭದಲ್ಲಿ ಮನ್ಸೂರು ನನಗೂ ಕೂಡ ಟೀ ಶರ್ಟ್ ಕೊಡ್ತಾ ಇದ್ದ. ಅವನೊಂದು 4 ಟೀ ಶರ್ಟ್ ತಗೊಂಡ್ರೆ ಅಯ್ಯಬ್ ನಿನಗೊಂದು ಟೀ ಶರ್ಟ್ ಇರಲಿ. ಅದೇ ರೀತಿ ಬೇರೆ ಬೇರೆ ನಮ್ಮ ಫ್ರೆಂಡ್ ಸರ್ಕಲಿಗೆ ಅವನು ಒಂದು ಟೀ ಶರ್ಟನ್ನು ಇಟ್ಟು 3 ಟೀ ಶರ್ಟನ್ನು ತನ್ನ ಸ್ನೇಹಿತರಿಗೆ ಅದರಲ್ಲಿ ಒಂದು ರೀತಿಯಲ್ಲಿ ಪ್ರೀತಿಯಲ್ಲಿ ಕೊಡ್ತಾ ಬಂದವ. ಅದೇ ರೀತಿ ಆತ ಏನಾದರೂ ಶೂ ತಗೊಂಡ್ರೆ ಆ ಕಾಲದಲ್ಲಿ ಒಂದು ಕನಿಷ್ಠ ಏನಿಲ್ಲದಿದ್ದರೂ ಒಂದು 3,000 ರೂಪಾಯಿ 4,000 ರೂಪಾಯಿಯ ಒಂದು ಶೂವನ್ನು ತಕ್ಕೊಂಡು ತನ್ನ ಕಾಲಿಗೆ ಹಾಕ್ತಾ ಇದ್ದ. ಅಂತಹ ಒಂದು ಶೂವನ್ನು ನಮ್ಮ ಈ ಪರಿಸರದಲ್ಲಿ ಯಾರೂ ಕೂಡ ಆ ಕಾಲದಲ್ಲಿ ಹಾಕ್ತಾ ಇರಲಿಲ್ಲ. ಅವನ ಡ್ರೆಸ್ ಕೋಡ್ ಕೂಡ ಅತ್ಯಂತ ವಿಶೇಷ ಶೈಲಿಯ ಒಂದು ಡ್ರೆಸ್ ಕೋಡು. ಮತ್ತು ಆತನಿಗೊಂದು ಈಗಲೂ ನನಗೆ ನೆನಪಿದೆ, ಒಂದು ಗಾಡಿ ಇತ್ತು, 2 ವೀಲರ್ RXL. ಅದಕ್ಕಿಂತ ಮೊದಲೊಂದು ಗಾಡಿ ಇತ್ತು ಅವನ ಹತ್ರ. ಯಾವುದು ಹೋಂಡಾ ಯಾವುದು, ಆ್ಯಕ್ಟಿವ್ ಹೋಂಡಾ ಅಲ್ಲ, ಮತ್ತೊಂದು ಕೆನೆಟಿಕ್ ಹೋಂಡಾ. ಅದನ್ನು ಒಂದು ಶೃಂಗರಿಸಿದ ರೀತಿ ಮತ್ತು ಅದಕ್ಕೊಂದು ಬಣ್ಣ ಈಗಲೂ ನನಗೆ ಗೊತ್ತುಂಟು, ಕೇಸರಿ ಬಣ್ಣ ಅದಕ್ಕೊಂದು ಕೊಟ್ಟು ಉಳ್ಳಾಳದಲ್ಲಿ ಅಂಥ ಒಂದು ಯಾವುದೋ ಒಂದು ಗಾಡಿಯ ಶೋಕಿ ಇರುವಂತಹ ಆ ಹುಡುಗನನ್ನು ನಮಗೆ ಯಾರಿಗೂ ಕಾಣಲು ಅಸಾಧ್ಯವಾಗಿತ್ತು. ಅದರ ನಂತರ ಯಮ್ಮ ಗಾಡಿ ಇತ್ತು, ಅದನ್ನು ಕೂಡ ಬಹಳ ಯಾವ ರೀತಿ ಅಟ್ರಾಕ್ಷನ್ ಮಾಡುವ ರೀತಿಯಲ್ಲಿ ಅವನ ಏನು ಬದುಕು, ಅವನ ನಗು, ಅವನ ಜೀವನ ವ್ಯವಸ್ಥೆ ಮತ್ತು ಅವನು ತನ್ನ ಕುಟುಂಬದೊಂದಿಗೆ ವ್ಯವಹರಿಸುತ್ತಿದ್ದಂತಹ ಒಂದು ವಿಚಾರ. ಅದೇ ರೀತಿ ಮಂಚಿಲ ಮಸೀದಿಯ ಎದುರುಗಡೆ ಅವನ ಮನೆ ಎದುರು ಕೂಡ ಅವರ ಮನೆಯಲ್ಲಿ ಅಲ್ಲಿ ಬಂದಂತಹ ಯಾರು ಈ ಬಡವರಿದ್ದಾರೆ, ಮಸೀದಿಗೆ ಬಂದಂಥವರಿಗೆ ಅವರ ತಾಯಿ ಅನ್ನ ಕೊಡುವಂತಹ, ಟೀ ಕೊಡುವಂತಹ, ಜ್ಯೂಸ್ ಕೊಡುವಂತಹ ವ್ಯವಸ್ಥೆ ಆ ಮಂಚಿಲ ಮಸೀದಿಯ ಪಕ್ಕದಲ್ಲಿದ್ದರೂ ಕೂಡ ಅದನ್ನು ಯಾವ ರೀತಿ ಅವರ ಕುಟುಂಬ ನಡೆಸ್ಕೊಂಡು ಬಂದಿರುತ್ತದೆ ಅನ್ನೋದನ್ನು ನಾವೆಲ್ಲ ತಿಳಿದುಕೊಂಡವರು. ಈ ವಿಚಾರ ಯಾಕೆಂತ ಹೇಳಿದರೆ ಅವನು ರಾಜಕೀಯವಾಗಿ 15 ವರ್ಷಗಳಿಂದ ರಾಜಕೀಯದಲ್ಲಿದ್ದರೂ ಕೂಡ ನಮ್ಮ ಜೊತೆ ಅವನ ಹುಟ್ಟಿನಿಂದಲೇ ಅವನು ಯಾವಾಗ ಶಾಲೆಗೆ ಹೋಗಲು ಪ್ರಾರಂಭಿಸಿದ ಅಲ್ಲಿಂದಲೇ ನಮಗೂ ಮತ್ತು ಈ ಸಫರ್ ಸಂಸ್ಥೆಗೆ ಒಡನಾಟ, ಅವಿನಾಭಾವ ಸಂಬಂಧವಿದೆ. ಮತ್ತು ಯಾವತ್ತೂ ಕೂಡ ನನ್ನ ಬದುಕಿನಲ್ಲಿ ಅವನು ಯಾರತ್ರನೂ ಕೂಡ ಜಗಳವಾಡಿದನ್ನು ನಾನು ನೋಡಿದಂತಹ ಸಂದರ್ಭ ಖಂಡಿತ ಇಲ್ಲ. ಯಾವತ್ತೂ ಕೂಡ ತಾನು ನಗುತ್ತಾ ಇತರನ್ನು ನಗಿಸುತ್ತಾ, ತಾನು ದುಃಖದಲ್ಲಿದ್ದರೂ ಕೂಡ ಇತರರಿಗೆ ತನ್ನ ದುಃಖವನ್ನು ತೋರಿಸದೆ ನಿಜವಾಗಲೂ ಅವರನ್ನು ಕೂಡ ನಗಿಸುತ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮ UT ಖಾದರ್ ಸಾಹೇಬ್ರವರ PA ಆಗಿ, ಅದು ನಮ್ಮ ಮಂಚಿಲದ, ನಮ್ಮ ಪ್ರೀತಿಯ, ನಮ್ಮ ಗೌರವದ, ನಮ್ಮ ಅಭಿಮಾನದ ಒಬ್ಬ ಯುವಕ. ಇವತ್ತು ಯುವಕನಂತ ನಾನು ಹೇಳ್ತೇನೆ, ಯುವಕ ನಮ್ಮ ಜೊತೆ ಇರುವವ ಆದದ್ದು ನಿಜವಾಗಲೂ ನಮ್ಮ ಸಂಸ್ಥೆಗೆ ಬಹಳಷ್ಟು ಹೆಮ್ಮೆ ತಂದು ಕೊಟ್ಟಿದೆ. ಯಾಕೆಂತ ಹೇಳಿದರೆ ಮನ್ಸೂರ್ ಆಗಲಿ, ಅಯ್ಯೂಬ್ ಆಗಲಿ, UH ಫಾರೂಕ್ ಆಗಲಿ ಇವತ್ತು ರಾಜಕೀಯದಲ್ಲಿ ಏನೇ ವ್ಯವಸ್ಥೆ ಆಗಲಿಕ್ಕೆ ಕಾರಣ ಆದರೂ ಅದು ಅಲ್ಲಾಹನ ಅನುಗ್ರಹದ ಜೊತೆಗೆ ಈ ಸಂಸ್ಥೆಯಲ್ಲಿರುವಂತಹ ಒಡನಾಟ ಮತ್ತು ಇದರ ಕ್ಯಾರಪಿಂದ ಅಂತ ನಾನು ಹೇಳಲಿಕ್ಕೆ ಯಾವತ್ತೂ ಬಯಸ್ತೇನೆ. ಅದೇ ರೀತಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಮಾದರಿ ಸಂಸ್ಥೆ ಅಂತ ನಮಗೆ UT ಖಾದರ್ ಸಾಹೇಬ್ರ ಸಮಯದಲ್ಲೂ ಕೂಡ ನಮಗೆ ಪ್ರೈಸ್ ಸಿಕ್ಕಿದೆ. ಅದೇ ರೀತಿ ನಮಗೆ UT ಖಾದರ್ ಸಾಹೇಬ್ರ ಟೈಮಲ್ಲೇ ಅವರೇನು ಯಾವ ಮಿನಿಸ್ಟರ್ ಆಗಿ ಉಸ್ತುವಾರಿ ಮಿನಿಸ್ಟರ್ ಆದ ಟೈಮಲ್ಲೇ ನಮಗೆ ವಿಶೇಷ ಗೌರವವನ್ನು ಅಲ್ಲಿ ನಮ್ಮನ್ನು ಕರೆದು ಅವರು ಆ ಇಲಾಖೆಯ ಮೂಲಕ ಕೊಟ್ಟಂತಹ ಸಂಸ್ಥೆ ಕೂಡ ಆಗಿದೆ. ಅದರಿಂದ ನಾನು ಹೆಚ್ಚಿಗೇನು ಮಾತಾಡೋದಿಲ್ಲ. ನಿಜವಾಗಲೂ ನಮಗೆಲ್ಲರಿಗೂ ಅವನು ಈ ರೀತಿಯ ವ್ಯವಸ್ಥೆ ಅವನಿಗೆ ಆದದ್ದು ನಿಜವಾಗಲೂ ತುಂಬ ತಡ ಆಯಿತು. ಅರ್ಹನಿಗೆ ಮನ್ಸೂರಿಗಿಂತಲೂ ಅದಕ್ಕೆ ಅರ್ಹ ವ್ಯಕ್ತಿಗೆ ಆ ಅರ್ಹತೆ ಮೇಲೆ ಅವನಿಗೆ ಅವಕಾಶ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆತ ನಮ್ಮ ಸ್ನೇಹಿತ ದಿನೇಶ್ ರೈ ಅವರ ಸ್ನೇಹಿತ, ನಮ್ಮ ರೆಹಮಾನ್ ಕೋಡಿಜಾಲ್ರವರ ಸ್ನೇಹಿತ, ಸಾಗರ್ ನಮ್ಮೆಲ್ಲರ ಸ್ನೇಹಿತಕ್ಕಿಂತಲೂ ಅವನಿಗೆ
ಆ ಅರ್ಹತೆ ಇದೆ. ಆ ಅರ್ಹತೆಯ ಮೂಲಕ ಅಲ್ಲಾಹನ ಅನುಗ್ರಹದಿಂದ ಯು ಟಿ ಖಾದರ್ ಅವರು ಆ ಆದೇಶವನ್ನು ಮಾಡಿದ್ದಾರೆ. ಅದಕ್ಕೆ ನಮಗೆ ಸಂಬಂಧಪಟ್ಟ ಆತನ ಮಿತ್ರರಾದಂತಹ ಯಾರೆಲ್ಲ ಬ್ಲಾಕ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ದಿನೇಶ್ ರೈ ಅಂತಹ ಬಹಳ ಜನರ ಶ್ರಮ ಇದೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದೇ ವಾಕ್ಯದಲ್ಲಿ ನಾನು ಅವರಿಗೆ ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮತ್ತು ಈ ಒಂದು ಖುಷಿ ನಿಜವಾಗಲೂ ನಮ್ಮ ಯಾರೆಲ್ಲ ಪದಾಧಿಕಾರಿಗಳಿದ್ದಾರೆ, ನಿಜವಾಗ್ಲೂ ಆತಲ್ಲ ಆದದ್ದು, ನಮ್ಮ ಮೆಂಬರ್ ಹೇಳ್ತಾರೆ ನಾವು ಆದ ರೀತಿಯಲ್ಲಿ ಒಂದು ಖುಷಿ ಇದೆ. ಅದು ಯಾವತ್ತೂ ಅವನಿಗೆ ಸಿಗಬೇಕಿತ್ತು. ತಡಾದರೂ ಕೂಡ ಎಚ್ಚೆತ್ತು ನಮ್ಮ ಯು ಟಿ ಖಾದರ್ ಸಾಹೇಬರು ಮಾಡಿದ್ದಕ್ಕೆ ಅವರಿಗೂ ಅವರ ಬಳಗಕ್ಕೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ. ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಟ್ಸ್ ಇದರ ವತಿಯಿಂದ ಇವತ್ತು ನಮ್ಮೆಲ್ಲರ ಆತ್ಮೀಯರು ನನ್ನ ಹೈಸ್ಕೂಲ್ನ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ, ಯಾಕೆಂತ ಹೇಳಿದರೆ ನಾನು ಕೂಡ ಆ ಸಂದರ್ಭದಲ್ಲಿ ಸೈಯದ್ ಮದನಿ ಈ ಒಂದು ಸಂಸ್ಥೆಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ PUC ವರೆಗೆ ನಾನು ಕೂಡ ಇಲ್ಲಿ ಕಲಿತವ. ಆವಾಗ ನಾವೆಲ್ಲ ಈಚೆಯಿಂದ ಬರ್ತಾ ಇರುವಾಗಲೇ ನನ್ನ ಆತ್ಮೀಯರಾಗಿದ್ದಂಥ ಮನ್ಸೂರ್ ಅವರಿದ್ದರು. ಅವರಿಗೆ ಇವತ್ತು ಬಹುಶಃ ಎಲ್ಲರಿಗೂ ಕೂಡ ಯೋಗ್ಯತೆ ಇರುತ್ತೆ ಮನುಷ್ಯರಿಗೆ, ಆದರೆ ಯೋಗ ಮಾತ್ರ ಅಲ್ಲಾಹು ಆ ಭಗವಂತ ಕೊಡುವಂಥದ್ದು. ಅದನ್ನು ಇವತ್ತು ಅವರು ಕರುಣಿಸಿದ್ದಾರೆ ಅಂತ ಹೇಳಿದರೆ ನನಗೆ ಪ್ರಪ್ರಥಮವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೆ. ಇವತ್ತು ಅವರಿಗೆ ಸನ್ಮಾನ ಇದೆ ಅಥವಾ ಏನೋ ಗೌರವವನ್ನು ಮಾಡುವಂಥ ಒಂದು ವಿಚಾರ ನನಗೆ ಕೂಡ ಲೇಟಾಗಿ ಗೊತ್ತಾಯಿತು. ನಾನು ಕೂಡ ನನ್ನ ಅಕ್ಕನ ಮನೆ ಉಪ್ಪಲಕ್ಕೆ ಹೋಗಿ ಹಿಂದೆ ಬರ್ತಾ ಇರುವಾಗ ನನಗೆ ವಿಷಯ ಸಿಕ್ಕಿತ್ತು, ಮನ್ಸೂರ್ರವರಿಗೆ ಸಬರ್ ಸ್ಪೋರ್ಟ್ಸ್ ಮತ್ತು ಇವರ ಅಸೋಸಿಯೇಷನ್ ವತಿಯಿಂದ ಏನೋ ಗೌರವವನ್ನು ಸಲ್ಲಿಸ್ತಾರೆ ಅಂತೇಳಿ. ಅದು ಕೂಡ ನನ್ನ ಋಣಾನುಬಂಧ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮನುಷ್ಯ ಯಾರನ್ನಾದರೂ ಕೂಡ ನೇರವಾಗಿ ಮಾತನಾಡುವುದಾದರೆ ಆ ನೇರವಾದ ಮಾತಿನಲ್ಲೂ ಅದು ಮಾತು ಹೃದಯದಿಂದ ಇರಬೇಕೇ ಬಿಟ್ಟರೆ ಕೇವಲ ಇಲ್ಲಿಂದ ಇದ್ದರೆ ಗಂಟಲಿನಿಂದರೆ ಸಾಕಾಗುವುದಿಲ್ಲ. ಮನುಷ್ಯನ ಪ್ರೀತಿ ಯಾವತ್ತೂ ಕೂಡ ಇದ್ದರೆ, ಮನುಷ್ಯ ಯಾವತ್ತೂ ಕೂಡ ನೇರವಾಗಿ ಒಬ್ಬನನ್ನು ಪ್ರೀತಿ ಮಾಡ್ತಾನೆ ಅಂತ ಆದರೆ ಅವನ ಮಾತು ಹೃದಯದಿಂದ ಬರಬೇಕು. ಅಂಥ ಒಂದು ಪ್ರೀತಿ ಬಹುಶಃ ನನ್ನ ಮತ್ತು ಮನ್ಸೂರವರ ನಡುವೆ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಸಪರ್ ಫ್ರೆಂಡ್ಸ್ನವರ ಬಗ್ಗೆ ನಾನು ಹೇಳುವುದಾದರೆ ಕೇವಲ ಕ್ರೀಡಾ ವಿಭಾಗ ಮಾತ್ರ ಅಲ್ಲ, ಶೈಕ್ಷಣಿಕ ವಿಭಾಗ ಮಾತ್ರ ಅಲ್ಲ, ಇವತ್ತು ಯಾವುದೇ ಒಂದು ಸಮಾಜದಲ್ಲಿ ಯಾರಿಗಾದರೂ ಕಷ್ಟ ಬಂದಾಗ, ಸಮಾಜದಲ್ಲಿ ಯಾರಾದರೂ ಕೂಡ ಹಿಂದೆ ಉಳಿದವರು ಇದ್ದರೆ, ಅದು ಶಿಕ್ಷಣದಲ್ಲಿ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಕಷ್ಟ ಬಂದಾಗ ಜನರಿಗೆ ಪ್ರಪ್ರಥಮವಾಗಿ ಸ್ಪಂದಿಸತಕ್ಕಂಥ ಒಂದು ಸಂಸ್ಥೆ ಇದ್ದರೆ ಅದು ಈ ಸಪರ್ ಸ್ಪೋರ್ಟ್ಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಯಾಕೆಂತೇಳಿದರೆ ನಾನು ಮುಖತ ಮಾತಾಡುವಂಥವನಲ್ಲ, ನಾನು ನಿಮ್ಮ ಮುಖಸ್ಥಿತಿಯಲ್ಲಿ ನಿಮಗೆ ಖುಷಿಯಾಗಬೇಕಂತೇಳಿ ಮಾತನಾಡುವನಲ್ಲ. ನಾನು ಯಾವತ್ತೂ ಏನಿದ್ರೂ ಕೂಡ ನೇರವಾಗಿ ಮಾತನಾಡ್ತಕ್ಕಂಥ ಒಬ್ಬ ಯುವಕ, ನಿಮ್ಮ ಆತ್ಮೀಯ. ಸಪರ್ ಫ್ರೆಂಡ್ಸ್ ಕ್ಲಬ್ ಅಂತ ಹೇಳಿದ್ರೆ ನಾನು ಕೂಡ ನನ್ನ ಮನೆ ಇಲ್ಲೇ ಕಲ್ಲಾಪತ್ರ. ನಾವೆಲ್ಲೂ ಕೂಡ ಕ್ರಿಕೆಟ್ ಆಗ್ತದೆ ಅಂತ ಹೇಳಿದರೆ ಅದು ಸಪರ್ ಇದೆ ಅಂತ ಹೇಳಿದರೆ ಅದೇ ಗೆಲ್ತದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಧೈರ್ಯ. ಆ ರೀತಿಯಲ್ಲಿ ಆಟವಾಡತಕ್ಕಂಥ ಯುವಕರನ್ನು ಕೂಡ ಸೃಷ್ಟಿ ಮಾಡತಕ್ಕಂಥದ್ದು ಕೂಡ ಈ ಒಂದು ಸಂಸ್ಥೆಯ ಬಹಳಷ್ಟು ಹೆಮ್ಮೆಯ ವಿಚಾರ. ಅದಾಗಿ ನಾನು ಮನ್ಸೂರ್ ಅವರ ಬಗ್ಗೆ ಹೇಳುವುದಾದರೆ, ನಾನು ಕೂಡ ಕಳೆದ 22 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದೇನೆ. 2001-2ರಲ್ಲಿ ಕೆರೆಬೇಲು ವಾರ್ಡಿನಿಂದ ಸ್ಪರ್ಧಿಸಿ ಉಳ್ಳಾಲ ನಗರ ಪಂಚಾಯತ್ನಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷನಾದೆ. ಸನ್ಮಾನ್ಯ ಯು ಟಿ ಖಾದರ್ ಅವರು SDML ಲಾ ಕಾಲೇಜಲ್ಲಿ ಓದ್ತಾ ಇದ್ದಾಗ ನಾನು ಕೂಡ ಡಿಗ್ರಿ ಮಾಡಿ ಲಾ ಮಾಡ್ತಾ ಇರುವಾಗ ಯು ಟಿ ಖಾದರ್ ಅವರು ನನ್ನ ಕಾಲೇಜ್ ಮೇಟ್ ಆಗಿದ್ದರು. ಆವತ್ತೇ ಕೂಡ NSYಯಲ್ಲಿ ಭಾಳಷ್ಟು ಗುರುತಿಸಿಕೊಂಡಿರತಕ್ಕಂಥ ಶಾಸಕ ಇವತ್ತು ಸ್ಪೀಕರ್ ಆಗಿದ್ದಾರೆ, 2 ಬಾರಿ 3 ಬಾರಿ ಮಂತ್ರಿಗಳಾಗಿದ್ದಾರೆ. ಆದರೆ ಉಳ್ಳಾಲದ ಜನತೆ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಉಳ್ಳಾಲ ಜನತೆ ಭಾಳಷ್ಟು ಋಣವಂತರು, ಭಾಳಷ್ಟು ಅದೃಷ್ಟವಂತರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾವುದೇ ಜಾತಿ ಮುಖ್ಯ ಅಲ್ಲ, ಯಾವುದೇ ಧರ್ಮ ಮುಖ್ಯ ಅಲ್ಲ. ಪರಸ್ಪರ ಒಬ್ಬರನ್ನು ಪ್ರೀತಿಸಿಕೊಂಡು ಪರಸ್ಪರ ಅಣ್ಣ ತಮ್ಮಂದಿರಾಗಿ ಬದುಕತಕ್ಕಂಥ ಯಾವ ಜೀವನ ಇದೆಯಾ, ಅದು ಯಾವ ಧರ್ಮವೂ ಕೂಡ ಯಾರನ್ನು ದ್ವೇಷಿಸಿ ಅಂತ ಹೇಳುವಂಥದ್ದು ವಿಚಾರವೇ ಇಲ್ಲ. ಎಲ್ಲ ಧರ್ಮವೂ ಕೂಡ ಯಾರಾದರೂ ಕಷ್ಟದಲ್ಲಿದ್ದರೆ ಅವನ ಕಷ್ಟಕ್ಕೆ ಸ್ಪಂದಿಸು, ಯಾರಾದರೂ ಕಣ್ಣೀರಾಗ್ತಾ ಇದ್ದಾರೆ ಅಂತ ಹೇಳಿದರೆ ಅವನ ಕಣ್ಣೀರನ್ನು ಒರೆಸು, ಯಾರಾದರೂ ಹಸಿವಿನಲ್ಲಿದ್ದಾರೆ ಅಂತ ಹೇಳಿದರೆ ಅವನಿಗೆ ಅನ್ನವನ್ನು ಮೊದಲು ಕೊಡುವಂತ ಹೇಳತಕ್ಕಂಥ ಆ ಪವಿತ್ರವಾದಂಥ ಕುರಾನನ್ನು ನಾವು ಓದಿದವು. ಪವಿತ್ರವಾದಂಥ ಬೈಬಲಲ್ಲಿ ಏನಿದೆ ಅನ್ನುವಂಥ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಭಗವದ್ಗೀತೆಯಲ್ಲಿ ಏನಿದೆ ಅನ್ನುವಂಥ ವಿಚಾರವನ್ನು ನಾವು ಅರ್ಥ ಮಾಡಿಕೊಂಡಾಗ ಯಾವುದೇ ರೀತಿಯ ಕೋಮು ಅಥವಾ ಯಾವುದೇ ರೀತಿ ಇನ್ನಿತರ ವಿಚಾರಗಳು ಬರುವುದಿಲ್ಲ. ಅಂಥದ್ದರಲ್ಲಿ ಒಬ್ಬನಾಗಿರತಕ್ಕಂಥ ಮನ್ಸೂರ್ ಅಂತ ಹೇಳಿದರೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾನು ಯಾವತ್ತೂ ಕೂಡ ಇಷ್ಟಪಡುವುದು ಯಾರನ್ನು ಅಂತ ಹೇಳಿದರೆ, ಯಾವುದೇ ಒಬ್ಬನ ಜಾತಿಯನ್ನು ಕೇಳಿ,
ಅವನಿಗೆ ಸಹಾಯ ಮಾಡತಕ್ಕಂಥ ಕೆಲವೊಂದು ವ್ಯಕ್ತಿಗಳಿರ್ತಾರೆ, ಅದು ಹೆಸರಿಗೋಸ್ಕರ ಮಾತ್ರ. ಅದು ಅಲ್ಲವು ಅಥವಾ ಭಗವಂತನ ಯಾವುದೇ ಕಣ್ಣಿಗೆ ಅದು ಕಾಣುವುದಿಲ್ಲ. ಯಾರ ಕಣ್ಣಿಗೂ ಕಾಣದೆ, ಯಾರಿಗೂ ಗೊತ್ತಾಗದೆ ಯಾರ ಕಷ್ಟಕ್ಕೆ ನಾವು ಸ್ಪಂದಿಸ್ತೇವಾ, ಅದು ನಿಜವಾದಂಥ ಧರ್ಮ, ಅದು ಜೀವನ ಧರ್ಮ. ಹಾಗಾಗಿ ಬಂಧುಗಳೇ, ನಾನು ಹೆಚ್ಚೇನು ಮಾತನಾಡತಕ್ಕಂಥ ಸಂದರ್ಭ ಅಲ್ಲ. ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಭಾಗಿಯಾಗಿರತಕ್ಕಂಥದ್ದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಕೂಡ 22 ವರ್ಷ ರಾಜಕೀಯ ಅಂತ ಹೇಳಿದೆ. ಆದರೆ ಒಂದಂತೂ ಸತ್ಯ, ಮಾನ್ಯ ಅಯ್ಯೂಬ್ರವರಿಗೂ ಗೊತ್ತು, ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ಗೊತ್ತು. ಆವತ್ತು NSTಯಲ್ಲಿ UT ಖಾದರ್ ಇದ್ದಂಥ ಸಂದರ್ಭದಲ್ಲಿ ನಾನು ಕೂಡ ಕಾಲೇಜಲ್ಲಿ ಇದ್ದಾಗ ಆವತ್ತೊಂದು ಮಾತನ್ನು UT ಖಾದರ್ ಅವರು ಹೇಳಿದರು ನಮಗೆಲ್ಲ. ಒಂದು ವೇಳೆ ನೀನು ರಾಜಕೀಯಕ್ಕೆ ಬರುವುದಾದರೆ ಪ್ರಪ್ರಥಮವಾಗಿ ನಿನಗೆ ಬೇಕಾದದ್ದು ತಾಳ್ಮೆ. ಯಾರಿಗೆ ತಾಳ್ಮೆ ಇಲ್ವೋ ಅವನು ಯಾವತ್ತೂ ಕೂಡ ರಾಜ್ಯಕ್ಕೆ ಅನ್ಫಿಟ್ ಅದು ಸತ್ಯ ಕೂಡ ಹೌದು. ನಾವು ಅಧಿಕಾರಕ್ಕಾಗಿ ಕಾಂಗ್ರೆಸ್ಸಲ್ಲಿಲ್ಲ. ನಾನು ನೇರವಾಗಿ ನನ್ನ ತಮ್ಮಂದಿರತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಧಿಕಾರಕ್ಕಾಗಿ ನಾನು ಕಾಂಗ್ರೆಸ್ಸಲ್ಲಿಲ್ಲ, ಒಂದೇ ಒಂದು ಸಿದ್ಧಾಂತಕ್ಕಾಗಿ ನಾನು ಕಾಂಗ್ರೆಸ್ಸಲ್ಲಿ ಇದ್ದೇನೆ. ಏಕೆ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಕಳಿಸಿಕೊಟ್ಟಂಥ ಪಾಠ ಏನು ಅಂತ ಹೇಳಿದರೆ, ಸಂಸ್ಕಾರ ಏನು ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಉಲ್ಲಾಲಗುತ್ತು ಮನೆ ಅಂತೇಳಿ. ಬಹುಶಃ ಆವತ್ತಿನ ಕಾಲದಲ್ಲಿ ಉಲ್ಲಾಲಗುತ್ತು ಇಲ್ಲಿ ಮಂಚಿಲದಲ್ಲಿ ಒಬ್ಬರು ಹಿರಿಯರಿದ್ದರು, ಆಲೆ ಬಾಜಾರು. ಇವರು ನಮ್ಮ ತಾತ ಆವತ್ತಿನ ಕಾಲದಲ್ಲಿ ಪಾಟೇಲರಾಗಿದ್ದರು. ಅಂಥ ಸಂದರ್ಭದಲ್ಲಿ ಕಾನೂನಿನ ಪ್ರಕಾರ ಕಾಂಗ್ರೆಸ್ ನಮಗೂ ಕೂಡ ಅನ್ಯಾಯ ಮಾಡಿದೆ. ಆದರೂ ಕೂಡ ನಾವು ಕಾಂಗ್ರೆಸ್ಸನ್ನು ಬಿಟ್ಟಿಲ್ಲ. ಯಾಕೆ ಅಂತ ಹೇಳಿದರೆ, 1977ರಲ್ಲಿ ಇಂದಿರಾ ಗಾಂಧಿಯವರ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ದೇವರಾಜ ಅರಸುರವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ, ಅದೆಷ್ಟೋ 36 ಎಕರೆ ಜಾಗವನ್ನು ನಾವು ಕೂಡ ಕಲ್ಕೊಂಡೆವು. ಆದರೆ ಸಂತೋಷ ಏನಿದೆ ಅಂತೇಳಿ ನನ್ನ ತಾತ ಅವತ್ತು ಹೇಳ್ತಾ ಇದ್ದರು, ಯಾರಿಗೆ ಹೋಗಿದೆ ಮಗ, ಯಾರಿಗೆ ಮನೆ ಇಲ್ಲ, ಯಾರು ಕಷ್ಟದಲ್ಲಿದ್ದಾರೆ ಅಂಥವರಿಗೆ ಹೋಗಿದೆ. ದೇವರು ಅದನ್ನು ನೋಡ್ತಾರೆ, ಮುಂದೆ ಒಂದು ದಿನ ನಮಗೆ ಯಾವುದಾದ್ರೂ ಅದರಲ್ಲಿ ಫಲ ಸಿಗ್ತದೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ರು. ಆ ಸಿದ್ಧಾಂತ ಏನು ಅಂತ ಹೇಳಿದರೆ, ಇವತ್ತು ನಾನೊಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ಬೋದು, ಒಬ್ಬರು ಮುಸಲ್ಮಾನರಿರ್ಬೋದು, ಇನ್ನೊಬ್ಬ ಕ್ರೈಸ್ತನಿರ್ಬೋದು. ಇದೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿರತಕ್ಕಂಥ ಒಂದು ಪಕ್ಷ ಈ ದೇಶದಲ್ಲಿ ಪ್ರಬಲವಾಗಿದೆ ಅಂತ ಹೇಳಿದರೆ ಅದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅನ್ನುವಂಥ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ನಲ್ಲಿ ಇದ್ದೇವೆ. ಇಲ್ಲಿ ರಾಜಕೀಯವನ್ನು ಮಾತನಾಡುವಂಥ ವಿಚಾರ ಅಲ್ಲ, ಸಿದ್ಧಾಂತವನ್ನು ಹೇಳಿದ್ದು ಮಾತ್ರ. ಹಾಗಾಗಿ ಬಂಧುಗಳೇ, ಮನ್ಸೂರ್ ಅವರೇ, ನಿಮ್ಮ ಭವಿಷ್ಯ ಇನ್ನು ಮುಂದೆಯೂ ಕೂಡ ಯಾವತ್ತೂ ಕೂಡ ನೀವು ನಗುಮುಖದವರೇ, ಅದು ಸತ್ಯ. ಆಯುಬ್ರವರು ಹೇಳಿದ್ದು ಸತ್ಯವೇ ಅದು. ನಾನು ಅವಾಗ ನಮಗೆಲ್ಲ ಅಂತ ಹೇಳಿದರೆ ಕಲ್ಲಬಲ್ಲಿ ನೆರೆ ಬಂದರೆ ಈಚೆಯಿಂದ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಶಾಲೆಗೆ. ನಾವು ತೊಕೋಟಿಂದಾಗಿ ಈಚೆಯಾಗಿ ಬರ್ತಾ ಇರುವಾಗ ಮಂಚಿಲದಲ್ಲಿ ಮನ್ಸೂರ್ ಮತ್ತು ಅವರ ತಂಗಿ ನನ್ನ ಕ್ಲಾಸ್ಮೇಟು, ಇವರೆಲ್ಲ ಈಚೆ ಬರುವಾಗ ನಾವು ನೆನೆಸೋದು ಮಾರ್ರೆ, ನಮಗೆಲ್ಲ ಅವು ಕಷ್ಟ, ಭೂಮಿದು ಎಷ್ಟೇ ಇತ್ತು, ಆದರೆ ಈ ಡ್ರೆಸ್ಸು ಕೂಡ ಎಲ್ಲ ನಮಗೂ ಗೊತ್ತಿಲ್ಲ. ಒಂದು ಬ್ಲ್ಯಾಕ್ ಪ್ಯಾಂಟ್ ಹಾಕಿದರೆ ಅದಕ್ಕೆ ಯಾವ ಶರ್ಟ್ ಹಾಕಿದರೆ ಚೆನ್ನಾಗ್ತದೆ ಅಂತ ಹೇಳಿದ್ರೆ ಮನ್ಸೂರನ್ನು ನೋಡಿ ಕಲಿಯತಕ್ಕಂಥ ಅದೆಷ್ಟೋ ಯುವಕರು ಆವತ್ತಿನ ಸಂದರ್ಭದಲ್ಲಿ ಇದ್ದರು. ಹಾಗಾಗಿ ಅದು ದೇವರ ದಯ. ಇನ್ನು ಮುಂದೆಯೂ ಕೂಡ ಅಲ್ಲಾಹ್ ಅಥವಾ ಭಗವಂತ ಎಲ್ಲರೂ ಕೂಡ ನಿಮಗೆ ಆಶೀರ್ವಾದವನ್ನು ಕೊಡಲಿ, ಆರೋಗ್ಯ ಸುಖವನ್ನು ಕೊಡಲಿ. ಸಮಾಜದ ಜನರ ಕಣ್ಮನಿ ನೀವಾಗಿ ಬದುಕಿ. ಮನುಷ್ಯ ಹುಟ್ಟುವುದು ಸಾಯುವುದು ಮುಖ್ಯ ಅಲ್ಲ, ಹುಟ್ಟು ಮತ್ತು ಸಾವಿನ ಮಧ್ಯೆ ಹೇಗೆ ಬದುಕಿದ ಅನ್ನುವಂಥದ್ದು ಮುಖ್ಯ. ಎಷ್ಟು ವರ್ಷ ಬದುಕಿದ ಅನ್ನುವಂಥದ್ದು ಮುಖ್ಯ ಅಲ್ಲ, ಅವ ಬದುಕಿದ್ದಾಗ ಹೇಗಿದ್ದ ಅಂತಕ್ಕಂಥ ಒಂದು ಆ ವಿಚಾರ ಭಾಳಷ್ಟು ಮುಖ್ಯ ಅನ್ನುವಂಥ ಮಾತನ್ನು ಹೇಳುತ್ತಾ, ನಿಮಗೂ ನಾನು ಕೂಡ ಭಗವಂತನಲ್ಲಿ ಆ ದೇವರಲ್ಲಿ ನಿಮಗೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡುತ್ತಾ, ಇನ್ನು ಮುಂದೆಯೂ ಕೂಡ ನೀವು ಸಮಾಜಮುಖಿ ವ್ಯಕ್ತಿಯಾಗಿ ಬಾಳಿ ಅನ್ನುವಂಥ ಮಾತನ್ನು ಹೇಳುತ್ತಾ ನಿಮಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸಫರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಚಿಲ ಉಳ್ಳಾಲ. ಇವತ್ತು ನಮ್ಮ ಮನ್ಸೂರ್ ಅವರಿಗೆ ಒಂದು ಅಭಿನಂದನಾ ಸಭೆಯನ್ನು ಇಟ್ಟುಕೊಂಡಿದ್ದೀರಿ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಫರ್ ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ನಜೀರ್ ಹುಸೇನ್ ರವರೇ, ಉಳ್ಳಾಲದ ನಗರಸಭೆಯ ಉಪಾಧ್ಯಕ್ಷರಾದಂಥ ನಮ್ಮ ಅಯ್ಯೂಬ್ ಮಂಚಲರವರೇ, ಇಲ್ಲಿಯ ಹಿರಿಯ ರಾಜಕಾರಣಿ ನಮ್ಮ ದಿನೇಶ್ ರೈ ಅವರೇ, ಅದೇ ರೀತಿ ಮಂಚಿಲ ಸ್ಪೋರ್ಟ್ಸ್ ಕ್ಲಬ್ನೆಲ್ಲ ಪದಾಧಿಕಾರಿಗಳೇ, ಈ ಊರಿನ ಎಲ್ಲ ಗೌರವಾನ್ವಿತ ಸದಸ್ಯರೇ, ಪದಾಧಿಕಾರಿಗಳೇ, ಇವತ್ತೊಂದು ಅರ್ಥಪೂರ್ಣ ಸಮಾರಂಭವನ್ನು ಇಟ್ಟುಕೊಂಡಿದ್ದೀರಿ. ಮಂಚಿಲ ಈ ಒಂದು ಸ್ಪೋರ್ಟ್ಸ್ ಕ್ಲಬ್ಬು ಹೆಸರುವಾಸಿಯಾದ ಕ್ಲಬ್ಬು. ಇದರ ಸುದೀರ್ಘ ಅವಧಿಯಲ್ಲಿ ಕಪ್ತಾನರಾಗಿ ಸೇವೆ ಸಲ್ಲಿಸಿ ಎಲ್ಲ ಕ್ರೀಡಾಭಿಮಾನಿಗಳನ್ನು ಒಟ್ಟುಗೂಡಿಸಿ ಈ ಒಂದು ಸಂಸ್ಥೆಗೆ ಗರಿಯನ್ನು ನೀಡಿದಂತಹ ಮನ್ಸೂರ್ ಅವರು ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಈ ಭಾಗದ ಜನರೆಲ್ಲರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿ ಇವತ್ತು ತಡವಾಗಿ ಆದರೂ ನಮ್ಮ ಸಭಾಧ್ಯಕ್ಷರ ಒಂದು ಆಜ್ಞೆಯ ಪ್ರಕಾರ ಅವರಿಗೊಂದು ಚಿಕ್ಕದಾದರೂ ಒಂದು ಹುದ್ದೆ ಸಿಕ್ಕಿದೆ. ಅದು ಎಲ್ಲರಿಗೂ ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ
ನಿಮ್ಮ ಈ ಒಂದು ತಂಡ ಅವರಿಗೆ ಒಂದು ಅಭಿನಂದನಾ ಸಭೆಯನ್ನು ಇಟ್ಕೊಂಡಿರೋದು ಬಹಳ ಒಂದು ಖುಷಿಯನ್ನು ಕೂಡ ತಂದಿರುತ್ತದೆ. ಸಫರ್ ಸ್ಪೋರ್ಟ್ಸ್ ಕ್ಲಬ್ ಅವರು ಮತ್ತು ನಮ್ಮ ಮಂಗಳ ಗ್ರಾಮೀಣ ಯುವಕ ಸಂಘ ಸ್ಪೋರ್ಟ್ಸ್ ಕ್ಲಬ್ ಕೊಣಾಜೆಯಲ್ಲಿ ಅವಿನಾಭಾವ ಸಂಬಂಧ. ನಿಮಗೂ ನಮಗೂ ಭಾಳ ಫೈನಲ್ ಬರ್ತಾಯಿತ್ತು. ಆವಾಗ ನಿಮ್ಮಲ್ಲಿ ಕುಕ್ಕು ಫಾರೂಕ್ ಇದ್ದರು ಮತ್ತು ಮೆಲ್ವಿನ್ ಇದ್ರಲ್ಲ. ಆವಾಗ ನಾನೀಗ ಒಂದು 10 ವರ್ಷದಲ್ಲಿ ಅದರ ಅಧ್ಯಕ್ಷನಾಗಿದ್ದೇನೆ. ಈಗ ನಮಗೂ ಡಿಸ್ಟಿಕ್ ಲೆವೆಲೆಲ್ಲ ಪ್ರೈಸೆಲ್ಲ ಬಂದಿದೆ. ಮೊನ್ನೆ ನಮ್ಮ ಯುವಕ ಸಂಘ ಇವರು ಬಂದಿದ್ದರು ಒಂದು ಕಾರ್ಯಕ್ರಮಕ್ಕೆಲ್ಲ. ಇದೇ ರೀತಿ ನಾವು ಕೂಡ ಕೊಣಾಜೆಯಲ್ಲಿ ತುಂಬ ಒಂದು 85ರಿಂದ ನಾವೊಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅಲ್ಲಿಯೂ ತುಂಬ ನಾವು ಎಲ್ಲರನ್ನು ಆಸಿಫರವರಿಗೆಲ್ಲ ಗೊತ್ತುಂಟು. ನಾವು ವರ್ಷಕ್ಕೆ ಒಂದು 10 ಜನರನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ ಇರ್ತದೆ ಎಲ್ಲ ವರ್ಷ ಕೂಡ. ಮತ್ತು ಎಲ್ಲ ಕಾರ್ಯಕ್ರಮ ನೀವು ಪೇಪರಲ್ಲಿ ನೋಡಿರ್ಬೋದು, ಎಲ್ಲ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದೇವೆ. ಇವತ್ತೊಂದು ಭಾಳ ಖುಷಿ. ಮನ್ಸೂರ್ ಉಳ್ಳಾಳ್ ಅಂದರೆ ಎಲ್ಲ ಜಾತಿ ಎಲ್ಲ ಧರ್ಮದವರಿಗೂ ಬೇಕಾದ ಒಬ್ಬ ಯುವಕ ಅಂತಲೇ ಹೇಳ್ಬೋದು. ಅವರ ಪ್ರಾಯ 50 ದಾಟಿದರೂ ಇವತ್ತು ಕೂಡ ಹುಡುಗನಂತೆ ಇದ್ದಾರೆ. ಎಲ್ಲ ಜಾತಿಯವರು ಎಲ್ಲ ಪಕ್ಷದವರಿಗೂ ಮನ್ಸೂರು ಮಂಚು ಅಂತ ಹೇಳಿದರೆ ಎಲ್ಲರಿಗೂ ಬೇಕಾದ ವ್ಯಕ್ತಿ. ಅವರಿಗೆ ಒಂದು ಭಗವಂತ ಅಲ್ಲಾಹು ಒಂದು ಚಿಕ್ಕ ಹುದ್ದೆಯನ್ನು ಕರುಣಿಸಿದ್ದಾನೆ. ಎಲ್ಲರೂ ಇನ್ನು ಅವರ ಈ ಒಂದು ಯಶಸ್ಸು ಮುಂದೆಯೂ ಕೂಡ ಎಲ್ಲರಿಗೂ ಉಪಕಾರಿಯಾಗಲಿ, ಅವರ ಉಜ್ವಲ ಭವಿಷ್ಯ ಒಳ್ಳೆಯದಾಗಲಿ. ಈ ಭಾಗದ ಎಲ್ಲ ಜನರಿಗೆ ಅವರಿಂದ ಸಹಾಯ ಆಗಲಿ. ನಾವು ಅವರು ಒಟ್ಟಿಗೂಡಿ ನಮ್ಮ ಎಲ್ಲ ಸಮಾಜದ ಕಟ್ಟಕಡೆ ಎಲ್ಲ ಜನತೆಯನ್ನು ನಾವು ಗುರುತಿಸಿ ಅವರಿಗೆ ಸಹಾಯ ಮಾಡುವ ಒಂದು ಕೆಲಸಕ್ಕೆ ನಾವೆಲ್ಲರೂ ತೊಡಗೋಣ ಎಂದು ಈ ಸಂದರ್ಭದಲ್ಲಿ ನನಗೊಂದು ಇಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಗೌರವಾನ್ವಿತ ಈ ಒಂದು ಸಫರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳಿಗೂ ಇವರಿನ ಎಲ್ಲ ನೇತಾರಿಗೂ ವಂದಿಸಿ ನನ್ನ ಅವಕಾಶವನ್ನು ಬಳಸಿ ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಅಸ್ಸಲಾಮ್ ಅಲೈಕುಂ. ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ನಮ್ಮ ಸಫರ್ನ ಎಲ್ಲ ಪದಾಧಿಕಾರಿಗಳೇ, ಯಾರು ಸದಸ್ಯರೇ, ಎಲ್ಲರಿಗೂ ಅಸ್ಸಲಾಮ್ ಅಲೈಕುಂ ಹಾಗೂ ನಮಸ್ಕಾರ. ಏನೆಂದರೆ, ನನಗೆ ಮೊದಲನೇದಾಗಿ ನಮ್ಮ ಉಪಾಧ್ಯಕ್ಷರು ಮೊನ್ನೆ ಫೋನ್ ಮಾಡಿ ಹೇಳಿದರು, ಇವರು ಇಂಥ ಒಂದು ಪೋಸ್ಟ್ ಸಿಕ್ಕಿದೆ ಅಂತ ಹೇಳಿದಾಗ ನಾವು ಹೇಳಿದೆವು, ನಮಗೆ ಉಪಾಧ್ಯಕ್ಷರು ಹೇಳಿದರು ಮೊದಲನೇದಾಗಿ ನಮ್ಮ ಸಫರ್ ಮುಖಾಂತರನೇ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ. ಅದಕ್ಕಾಗಿ ನಾನು ಸೆಕ್ರೆಟರಿಯಲ್ಲಿ ಹೇಳಿ ನಾವು ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ಒಂದು ಮೀಟಿಂಗ್ ಇಲ್ಲದೆ ಬೇಗನೆ 2-3 ದಿವಸದಲ್ಲೇ ನಾವು ಈ ಕಾರ್ಯಕ್ರಮ ಮಾಡಬೇಕಂತ ಎಲ್ಲರ ಅಭಿಪ್ರಾಯ. ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲಿ ಮಾಡುವಾಗ ನಮಗೆ 1 ತಿಂಗಳು 2 ತಿಂಗಳು ಬೇಕಾಗ್ತದೆ ಎಲ್ಲ ಅರೇಂಜ್ ಮಾಡಲಿಕ್ಕೆ. ಆದರೆ ಇದೊಂದು ಕಾರ್ಯಕ್ರಮ ಮಾಡಲು 2 ದಿವಸ ಅಂದರೆ ಹೇಳಿದರೆ ನಾವು ಇದು ಮೊದಲನೇ ಬಾರಿ. ಅಷ್ಟು ಪ್ರೀತಿ ನಮಗೆ. ಏನೆಂದರೆ ಮನ್ಸೂರ್ ಹೇಳಿದರೆ ನಾವು ಎಲ್ಲಿ ಕಂಡರೂ ಎಲ್ಲಿ ಹೋದರೂ ಅವನು ಸಹ ನಿಲ್ಲಿಸ್ತಾನೆ, ನಾವು ಸಹ ನಿಲ್ಲಿಸಿ ಒಂದು ಮಾತನಾಡಿ ಹೋಗುವಂಥ ಇದು ಯಾವಾಗಲೂ ನಗುಮುಖ. ನಮಗೆ ಪೆರ್ನಾಲಾದರೆ ನಮಗೆ ಫಸ್ಟಿಗೆ ನಾವು ನಮ್ಮ ಮನೆಗೆ ಹೋಗೋದಲ್ಲ, ನಾವು ನಮಾಜ್ ಮಾಡಿ ಬಂದ ಕೂಡಲೇ ಮನ್ಸೂರ್ ಗೇಟ್ ಹತ್ರ ನಿದ್ದು ನಮ್ಮನ್ನು ಕರೆಯೋದು, ಬನ್ನಿ ಫಸ್ಟಿಗೆ ತಿಂದು ಹೋಗಿ ಅಂತ. ಅದು ಎಲ್ಲರಿಗೂ ಗೊತ್ತಿದೆ. ಅದು ಯಾರೇ ಇರಲಿ ಅವರನ್ನು ಫಸ್ಟಿಗೆ ಕರೀತಾರೆ. ಅದಕ್ಕೆ ಸಹ ನಾವು ಎಲ್ಲಿ ಕಂಡರೂ ಕೂಡ, ಗೇಟಲ್ಲಿ ಕಂಡರೂ ಎಲ್ಲಿ ಕಂಡರೂ ಕೂಡ ನಮ್ಮನ್ನು ನಿಲ್ಲಿಸಿ ಮಾತನಾಡೋದು ಅದೊಂದು ಅವರ ಸ್ವಭಾವ. ಮತ್ತು ಕೆಲವು ಕಾಮಿಡಿಯೆಲ್ಲ ಇದೆ, ಅದು ಬೇರೆ ವಿಷಯ. ಅದು ಕೆಲವು ಇದೆ. ನಾನು ಗಲ್ಫಿನಿಂದ ಬಂದಾಗ ನಾವು ಸ್ನೇಹಿತರು ಸೇರಿ ಒಂದು ಹೋಟೆಲಿಗೆ, ಆವಾಗ ಇದು ಫಾಸ್ಟ್ ಫುಡ್ಡೆಲ್ಲ ಇರಲಿಲ್ಲ, ನಾನು ಬಂದು ಈಗ 20 ವರ್ಷ ಆಯಿತು. ಆವಾಗ ಹೀಗೆ ಹೋಟೆಲಿಗೆ ಹೋಗೋದು, ನಾವೊಂದು 3-4 ಜನ ಹೋಗೋದು. ಹೋದಾಗ ನಮ್ಮ ಸ್ವಲ್ಪ ಹೊತ್ತು ಹೋಗುವಾಗ ನಾವು ಹೋಗೋದು 4 ಜನ, ನಾವು ಅಲ್ಲಿ ಹೋಗುವಾಗ 10-15 ಜನ. ಅದು ಮನ್ಸೂರ್ ಕರೆದಂತ ಅಂದರೆ ಅಷ್ಟು ಜಾಲಿ. ಅಂದರೆ ನಾನು ಇದರಲ್ಲಿ ಹೇಳೋದಲ್ಲ, ಅದು ನಮಗೆ ಸಹ ಸಂತೋಷ. ತಿರುಗಿ ನೋಡುವಾಗ 10 ಜನ ಇರ್ತಾರೆ, ಅದು ವಿಶೇಷ. ಮತ್ತು ಇಂಥ ನಮಗೆ ಎಲ್ಲರಿಗೂ ಸಂತೋಷ. ಅವರಿಗೆ ಇಂಥ ಒಂದು ಪೋಸ್ಟ್ ಸಿಕ್ಕಿದೆ ಎಂದು ಹೇಳಿ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ದೇವರ ಅಲ್ಲಾಹು ಅವರು ಇನ್ನು ಮುಂದಕ್ಕೂ ಇಂಥ ಪೋಸ್ಟಲ್ಲಿ ಮೇಲೆ ಹೋಗಲಿ ಅಂತ ನಮಗೆ ಏನಾದರೂ ಬೇಕಾದ ನಮ್ಮ ಸಫರಿಗೆ ಏನಾದರೂ ಒಂದು ಕಾರ್ಯಕ್ರಮಕ್ಕೆ ಏನಾದರೂ ಒಂದು ಅಗತ್ಯ ಬಿದ್ದರೆ ಯೂಟಿಗಾದರೂ ಈಗ ಡೈರೆಕ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ. ಏನೆಂದರೆ ಅವರು ಒಳ್ಳೆ ಪೋಸ್ಟಲ್ಲಿದ್ದಾರೆ, ಸಭಾಪತಿ. ಮುಂಚೆ ಆದರೆ ನಾನು ಸಹ ಹೋಗಿ ಮೆಲ್ಲ ಎಡೆಯಲ್ಲಿ ಸೇರಿ ಮಾತನಾಡ್ತಿದ್ದೆವು. ಈಗ ಮಾತನಾಡಲಿ ಗಾರ್ಡ್ ಸೇರಿದ್ದಾರೆ, ಆಗೋದಿಲ್ಲ. ಹಾಗಾದರೆ ನಮಗೆ ಒಂದು ಧೈರ್ಯ ಇದೆ. ಈಗ
ಮನ್ಸೂರ್ ಹತ್ರ ಹೇಳಿ ಮಾಡಿಸಬಹುದು ಅಂತ ಹೇಳಿ. ಅಲ್ಲ, ಇಬ್ಬರವರಿದ್ದಾರೆ, ಆದರೂ ಕೂಡ ಮನ್ಸೂರ್ ಅವ್ರ ಹತ್ರ ಹೇಳ್ಬೋದು. ನಾನು ಮೊನ್ನೆ ಹೇಳಿದೆ, 2-3 ಕಾರ್ಯಕ್ರಮ ಇದೆ ನಮ್ಮ ಸಫರ್ದು, ನಾವು ಮನ್ಸೂರ್ ಹತ್ರ ಮಾತನಾಡಿ ಈ ಕಾರ್ಯಕ್ರಮವನ್ನು ಮಾಡಿಸಬೇಕಂತೆ. ನೋಡೋ, ಇನ್ಶಾಲ್ಲ ಅವರು ಮಾಡುವರೆಂಬ ಧೈರ್ಯ ಇದೆ. ಇಷ್ಟು ಹೇಳಿ ಜಾಸ್ತಿ ಮಾತನಾಡಲು ಟೈಮು ಸಹ ಇಲ್ಲ. ಅವರಿಗೆ ನಾನು ಸನ್ಮಾನಕ್ಕಾಗಿ ಈ ಕಾರ್ಯಕ್ರಮ ಇಟ್ಟದ್ದು. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದನೆಯನ್ನು ಅರ್ಪಿಸ್ತೇನೆ. ನಾನು ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಸಫರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಆಯೋಜಿಸಿರುವಂತಹ ಅರ್ಹ ವ್ಯಕ್ತಿಗೆ ಸನ್ಮಾನ ಕಾರ್ಯಕ್ರಮದ ಈ ಒಂದು ಸಭೆಗೆ ಬಂದಿರುವ ಎಲ್ಲರನ್ನು ಸ್ವಾಗತಿಸುತ್ತಾ, ಈಗ ನಮ್ಮ ಸಂಸ್ಥೆಯ ಹಿರಿಯ ವ್ಯಕ್ತಿ ಹಾಗೆ ನಮಗೆ ಸಂಸ್ಥೆಯ ಮೊದಲ ನಾಯಕ ಆಗಿ ಕಾರ್ಯವನ್ನು ನಿರ್ವಹಿಸಿ ನಮ್ಮ ಈ ಒಂದು ಸಂಸ್ಥೆಗೆ ಹಲವಾರು ಪ್ರಶಸ್ತಿಗಳನ್ನು ತಂದು ಕೊಡುವಂಥ ವ್ಯಕ್ತಿಯದು ಮನ್ಸೂರ್ ಆಗಿದ್ದರು. ಅವರ ನಂತರ ಈಗ ಹಲವಾರು ಮಂದಿ ನಾಯಕರಾಗಿದ್ದರು. ಆದರೆ ಮನ್ಸೂರ್ ಅವರ ಯೋಗ್ಯತೆಗೆ ಆವತ್ತಿನ ನಾಯಕತ್ವದ ಗುಣ ಈಗಲೂ ಇದೆ. ಆದ್ದರಿಂದ ಅವರನ್ನು ಗುರುತಿಸಿ ಸನ್ಮಾನ್ಯ ಸಭಾಧ್ಯಕ್ಷರು ಒಂದು ಅರ್ಹ ಹುದ್ದೆಯನ್ನು ಕೊಟ್ಟಿದ್ದಾರೆ. ಅವರದನ್ನು ಉತ್ತಮವಾಗಿ ನಿಭಾಯಿಸ್ತಾರೆ ಎಂಬ ಒಂದು ಭರವಸೆ ನಮಗಿದೆ. ಅವರೊಂದಿಗೆ ಆತ್ಮೀಯವಾಗಿ ಚಿಕ್ಕಂದಿನಿಂದಲೂ ನಾವೆಲ್ಲರೂ ಒಟ್ಟಿಗೆ ಇದ್ದ ಕಾರಣ ಅವರ ಗುಣನಡತೆ ನಮಗೆ ಗೊತ್ತಿದೆ. ಹಿರಿಯರೊಂದಿಗೆ ಹಿರಿಯತನದಲ್ಲಿ ಹಾಗೆ ಕಿರಿಯರೊಂದಿಗೆ ಕಿರಿಯತನದಲ್ಲಿ ಒಂದು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುವ ವ್ಯಕ್ತಿ ಮನ್ಸೂರ್ ಆಗಿದ್ದರು. ಹಾಗೆ ಈ ಒಂದು ಅರ್ಹ ವ್ಯಕ್ತಿಗೆ ನಾವು ಸನ್ಮಾನ್ಯ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದು, ಈಗ ಮೊದಲಿಗೆ ನಾವು ಅವರಿಗೆ ಸನ್ಮಾನ್ಯ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡುವ ಅಂತೇಳಿ ನಾನು ಅವರಿಗೆ ನಮ್ಮ ಎಲ್ಲ ಸದಸ್ಯರ ಪರವಾಗಿ ವಿನಂತಿಸ್ತಾ, ಆದಷ್ಟು ಬೇಗ ನಾವು ಅವರಿಗೆ ಸನ್ಮಾನ್ಯ ಕಾರ್ಯಕ್ರಮವನ್ನು ಮಾಡಬೇಕಾಗಿ ನಮ್ಮ ಬಂದ ಗಣ್ಯ ವ್ಯಕ್ತಿಗಳಲ್ಲಿ ವಿನಂತಿಸ್ತಾ ಇದ್ದೇವೆ.